ಬೇಲೆಕೇರಿಯಲ್ಲಿ ಅಲೆ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಮೀನುಗಾರರ ಆಗ್ರಹ. ಕಾರವಾರ. ಒಂದು ಕಾಲದಲ್ಲಿ ಬೇಲೆಕೇರಿ ಊರು ಅದಿರು ಉದ್ಯಮದಲ್ಲಿ ಸದ್ದು ಮಾಡಿದ ಊರು. ಆದರೆ ಇಲ್ಲಿನ ಮೀನುಗಾರಿಕಾ ಬಂದರು ಮಾತ್ರ ಅಭಿವೃದ್ಧಿ ಕಾಣದೆ ಹಾಗೇ ಉಳಿದಿದೆ. ಆಳಿದವರು ಆಳುತ್ತಿರುವವರ ನಿರ್ಲಕ್ಷ್ಯಕ್ಕೆ ಬೇಲೆಕೇರಿ ಮೀನುಗಾರಿಕಾ ಬಂದರು ಅಭಿವೃದ್ಧಿ ಕಾಣದೆ ಹಾಗೇ ಉಳಿದಿದೆ. ಇಲ್ಲಿಂದ ಮೀನಿನ ಶಿಕಾರಿಗೆ ತೆರಳಿದ ಮೀನುಗಾರರು ಬೋಟ್ ತುಂಬ ಮೀನು ತುಂಬಿಕೊಂಡು ಬಂದರು ಖಾಲಿ ಮಾಡಲು ಅಸಾಧ್ಯವಾಗುತ್ತಿದೆ. ನೇರವಾಗಿ ಬರುವ ಸಮುದ್ರದ ಅಲೆಗಳು ಬಂದರಿನ ಜಟ್ಟಿಗೆ ಬಂದು ಅಪ್ಪಳಿಸುತ್ತಿವೆ. ಇದರಿಂದ ಬೋಟಿನಿಂದ ಮೀನು ಖಾಲಿ ಮಾಡಲು ತೀರಾ ಸಮಸ್ಯೆ ಆಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಂದರಿನಿಂದ 1 ಕಿಲೋಮೀಟರ್ ಸಮುದ್ರದ ವ್ಯಾಪ್ತಿಯಲ್ಲಿ ಅಲೆ ತಡೆಗೋಡೆ ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ. ಅಲೆ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಮೀನುಗಾರರು ಕಳೆದ 30 ವರ್ಷದಿಂದ ಮನವಿ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಇದುವರೆಗೂ ಅಲೆ ತಡೆಗೋಡೆ ನಿರ್ಮಾಣವಾಗದೆ ಇಲ್ಲಿನ ಮೀನುಗಾರರು ಹೈರಾಣಾಗಿದ್ದಾರೆ. ಮೀನು ಖಾಲಿ ಮಾಡಲು ಪಕ್ಕದ ಊರಿನ ಮೀನುಗಾರಿಕಾ ಬಂದರಿಗೆ ತೆರಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರವಾರ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಲೆ ತಡೆಗೋಡೆ ನಿರ್ಮಾಣಕ್ಕೆ ಪ್ರಯತ್ನಿಸಿದ್ದರು. ಇದರ ಭಾಗವಾಗಿ 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುವ ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿತ್ತು. ಆದರೆ ಅದೇ ಸಮಯದಲ್ಲಿ ಸರ್ಕಾರ ಬದಲಾದ ಹಿನ್ನೆಲೆಯಲ್ಲಿ ಮತ್ತೆ ಹಾಗೆ ನೆನೆಗುದಿಗೆ ಬಿದ್ದಿದೆ. ಈಗ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಈ ಬಗ್ಗೆ ಪ್ರಯತ್ನ ಮುಂದುವರಿಸಿದರೆ ಅಲೆ ತಡೆಗೋಡೆ ನಿರ್ಮಾಣ ಆಗಬಹುದು. ಸತೀಶ್ ಸೈಲ್ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರೆ ಇಲ್ಲಿ ಒಟ್ಟು 95 ಮೀನುಗಾರಿಕಾ ಬೋಟುಗಳಿವೆ. ಆದರೆ ಇದುವರೆಗೂ ಸರಿಯಾಗಿ ಬೋಟುಗಳು ಲಂಗರು ಹಾಕಲು ಅಸಾಧ್ಯವಾಗಿದೆ. ಇದಕ್ಕೆಲ್ಲ ಕಾರಣ ಸಮುದ್ರದ ಅಲೆಗಳು ನೇರವಾಗಿ ಜಟ್ಟಿಗೆ ಅಪ್ಪಳಿಸಿ ಹಾನಿ ಆಗುತ್ತಿದೆ. ಕೂಡಲೇ ಸರ್ಕಾರ ಅಲೆ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಮೀನುಗಾರರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಬೇಲೆಕೇರಿ ಮೀನುಗಾರರ ಬೋಟ್ ಮಾಲೀಕರ ಸಮಸ್ಯೆಗೆ ಮುಕ್ತಿ ಸಿಗಬೇಕೆಂದರೆ ಶೀಘ್ರವಾಗಿ ಅಲೆ ತಡೆಗೋಡೆ ನಿರ್ಮಾಣ ಅಗತ್ಯ. ಇಲ್ಲವಾದರೆ ಮುಂದೆ ಅನಾವಶ್ಯಕ ಹಾನಿ ಆಗುವುದರಲ್ಲಿ ಎರಡು ಮಾತಿಲ್ಲ. ಬೇರೆ ಬೇರೆ ಕಡೆಗೆ ಬೋಟ್ ತಗೋಕೊಂಡು ಮೀನು ಖಾಲಿ ಮಾಡೋದು ಭಾಳ ಕಷ್ಟ ಅಲ್ಲ ನಿಮಗೆ? ಈಗಾಗಲೇ ಗುಡುಗ ಬಂದರಲ್ಲಿ ಕನಿಷ್ಠ ಪಕ್ಷ ಬೇಲೆಕೇರಿಯಿಂದ 70 ಬೋಟು, ಬೆಳಂಬರದ ಒಂದು 40-50 ಬೋಟು, ಮುನಿಮಲೆ ಒಂದು 25 ಅನೇಕ ಭಾಗಗಳಿಂದ ಬೋಟುಗಳನ್ನು ಇವತ್ತು ಮುದ್ರಾದಲ್ಲಿ ಖಾಲಿ ಮಾಡುವ ಸಂಭವ ಇರ್ತದೆ. ದಯವಿಟ್ಟು ಅಲ್ಲಿ ಸಹ ಏನಾಗಿದೆ, ಜಾಗ ಚಿಕ್ಕದ್ರಿಂದ ಅಲ್ಲಿ ತುಂಬ ತೊಂದರೆಗೊಳಗಾಗ್ತಿದೆ. ದಯವಿಟ್ಟು ಅಂಥ ಅವಕಾಶ ಕೊಡದೆ ಬೇಲೆಕೇರಿ ಬಂದರಿಗೆ ನಾವು ಬ್ರೇಕ್ ವಾಟರ್ ಹಾಕಿ ಮೀನುಗಾರಿಕೆ ಖಾಲಿ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಆದಷ್ಟು ಸರ್ಕಾರ ಇದು ಮೊಟ್ಟ ಮೊದಲನೇ ಆದ್ಯತೆ ಕೊಟ್ಟುಕೊಂಡು ಈ ಒಂದು ಬ್ರೇಕ್ ವಾಟರ್ ಮಾಡಬೇಕಾಗಿ ವಿನಂತಿ ಕೊಡುವಾಗಿ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟ್ಯೂಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ. ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ. ಪ್ರತಿ ಶನಿವಾರ ಹಾಗೂ ರವಿವಾರ. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ. ಕಾರವಾರದಲ್ಲಿ ಸಿದ್ದಿಕ್ ಮನೆ ಮೇಲೆ ಐಡಿ ದಾಳಿ, ಗೋವಾ ಭೂ ಅಕ್ರಮ ಪ್ರಕರಣ. ಕಾರವಾರ. ಗೋವಾದಲ್ಲಿ ನಡೆದ ಬಹುಕೋಟಿ ಭೂ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮಂಗಳವಾರ ಕಾರವಾರದಲ್ಲಿ ದಾಳಿ ನಡೆಸಿದ್ದಾರೆ. ನಗರದ ಕೋಳಿಬಾಗ್ನಲ್ಲಿರುವ ಮಿಡ್ ಮ್ಯಾಕ್ ಆರ್ಕಿಡ್ ಅಪಾರ್ಟ್ಮೆಂಟ್ನ ಸಿದ್ದಿಕ್ ನಿವಾಸದಲ್ಲಿ ಅಧಿಕಾರಿಗಳು ಶೋಧ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಇತರ ಮಾಹಿತಿಯನ್ನು ಪರಿಶೀಲಿಸಿದ್ದಾರೆ ಎನ್ನಲಾಗಿದೆ. ಕೋಳಿಬಾಗ್ ನಿವಾಸಿ ಸುಲೈಮಾನ್ ಖಾನ್ ಸಿದ್ದಿಕ್ ಗೋವಾದ ಪಣಜಿಯಲ್ಲಿ ಅಕ್ರಮವಾಗಿ ಭೂಮಿ ಕಬಳಿಸಿದ ಆರೋಪ ಎದುರಿಸುತ್ತಿದ್ದಾರೆ. ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬಹುಕೋಟಿ ರೂಪಾಯಿ ಮೌಲ್ಯದ ಭೂ ಅಕ್ರಮ ಜಾಲವನ್ನು ನಡೆಸಿರುವ ಆರೋಪ ಅವರ ಮೇಲಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋವಾದಲ್ಲಿ
ಸಿದ್ದಿಕ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಅಡಿ ಪ್ರಕರಣ ದಾಖಲಾಗಿದ್ದು ಜುಲೈ 16ರಂದು ಇಡಿ ಅಧಿಕಾರಿಗಳು ಅವರನ್ನು ಬಂಧಿಸಿದ್ದರು. ಸಿದ್ದಿಕ್ ಹೆಸರಿನಲ್ಲಿ ಸುಮಾರು 62.5 ಎಕರೆ ಭೂಮಿ ಅಂದಾಜು 300 ಕೋಟಿ ಮೌಲ್ಯದಾಗಿದೆ ಎಂದು ತನಿಖಾ ಸಂಸ್ಥೆ ಗುರುತಿಸಿದ್ದು ಅದನ್ನು ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ. ಪ್ರಕರಣದ ಮುಂದಿನ ತನಿಖೆಯ ಭಾಗವಾಗಿ ಕಾರವಾರದಲ್ಲಿರುವ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದಕ್ಕೂ ಮುನ್ನ 2024ರಲ್ಲಿ ಗೋವಾ SIT ಸಿದ್ದಿಕ್ ಅವರನ್ನು ಬಂಧಿಸಿತ್ತು. ಬಂಧನದ ಬಳಿಕ ಅವರು ಜೈಲಿನಿಂದ ಪರಾರಿಯಾಗಿದ್ದರು ಎನ್ನಲಾಗಿದ್ದು ನಂತರ ಕೇರಳದಲ್ಲಿ ಮತ್ತೆ ಬಂಧಿಸಲಾಗಿತ್ತು. ಕಾರವಾರದಲ್ಲಿ ನಡೆದ ಇಡಿ ದಾಳಿ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು ಶೋಧ ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಮಾರುತಿ ನಗರದಲ್ಲಿ ಬಿಡಾಡಿ ಹೋರಿಗಳ ಕಾಳಗ, ಮನೆಗೆ ಹಾನಿ, ದ್ವಿಚಕ್ರ ವಾಹನ ಜಖಂ. ಕಾರವಾರ ಬಿಡಾಡಿ ಹೋರಿಗಳೆರಡು ಕಾಳಗ ನಡೆಸಿ ಮನೆಗೆ ಹಾನಿ ಮಾಡಿ ದ್ವಿಚಕ್ರ ವಾಹನವನ್ನು ಜಖಂಗೊಳಿಸಿದ ಘಟನೆ ದಾಂಡೇಲಿಯಲ್ಲಿ ಮಾರುತಿ ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ಬಿಡಾಡಿ ಹೋರಿಗಳು ಪರಸ್ಪರ ಕಾಳಗ ನಡೆಸುತ್ತಾ ಅತ್ತಿಂದಿತ್ತ ಓಡಾಡಿ ಹತ್ತಿರದಲ್ಲಿದ್ದ ಬಸವ ಹಳೆಮನೆ ಎಂಬುವರ ಮನೆಯೊಳಗೆ ನುಗ್ಗಲು ಯತ್ನಿಸಿ ಮನೆಯ ಮುಂಭಾಗದ ಮೇಲ್ಛಾವಣಿಯ ಶೀಡುಗಳನ್ನು ಕೆಡವಿವೆ. ಅಲ್ಲದೆ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನವನ್ನು ಜಖಂಗೊಳಿಸಿವೆ. ಈ ಘಟನೆಯಿಂದ ಬಸವ ಹಳೆಮನೆಯವರಿಗೆ ಸಾಕಷ್ಟು ನಷ್ಟ ಸಂಭವಿಸಿದೆ. ದಾಂಡೇಲಿ ನಗರದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಬಿಡಾಡಿ ದನಕರುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ನಿಯಂತ್ರಣ ಕಷ್ಟಸಾಧ್ಯ ಎನ್ನುವ ಮಟ್ಟಕ್ಕೆ ತಲುಪಿದೆ. ಬಿಡಾಡಿ ದನಕರುಗಳ ಹಾವಳಿಯಿಂದ ಸಾಕಷ್ಟು ವಾಹನ ಅಪಘಾತಗಳು ಸಂಭವಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಬಿಡಾಡಿ ದನಕರುಗಳ ಮಾಲೀಕರನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿ ದಂಡ ವಿಧಿಸುವ ಕಾರ್ಯ ಆರಂಭಿಸದಿದ್ದರೆ ನಿಯಂತ್ರಣ ಕಷ್ಟಸಾಧ್ಯ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. मुस्लिम के देखो गिद्दी मोटी छोटा उसका बड़ा उसका ऐसा है क्या? भगवान को छोड़े सो उनको समझ ही नहीं हो भगवान को छोड़ो मैं तो कहाँ भी लेके छोड़ो नहीं. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.